ಆಕ್ಷನ್. ಕರೆಕ್ಟ್ ನಾನು ಹೇಳಿದೆ. ಯಾರು ಬರಲಿ ಹೋಗ್ಲಿ ನಮ್ಮ ದೇಶ ಉದ್ಧಾರ ಆಗಲ್ಲ ಅಂತ ನಾವೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ನಮ್ಮ ದೇಶದ ರೋಡ್ ಸರಿ ಇಲ್ಲ ಅಂದರೆ ಇಂಪೋರ್ಟೆಡ್ ಕಾರ್ ತಗೋತೀವಿ. ಡೈಲಿ ಕರೆಂಟ್ ಕಟ್ ಮಾಡ್ತಿದ್ರೆ UP ಸಾಗಿಸ್ಬಿಟ್ಟಿದ್ವಿ. ರೋಡಲ್ಲಿ ಹೆಣ್ಮಕ್ಳು ರೇಪ್ ಮಾಡ್ತಿದ್ರೆ ನಮ್ಮನೆ ಹೆಣ್ಮಕ್ಳು ಸೇಫ್ ಆಗಿರ್ಬೇಕಂತ ಅವರಿಗೆ ಕರಾಟೆ ಕಲಿಸ್ತಿದ್ವಿ. ಎಲ್ಲದಕ್ಕೊಂದು ಆಲ್ಟರ್ನೇಟ್ ಬಿಡುತ್ತಿದ್ವಿ ನಾವು. ರೋಡ್ ಯಾಕೆ ಸರಿ ಇಲ್ಲ, ಕರೆಂಟ್ ಯಾಕೆ ಕಟ್ ಮಾಡ್ತಿದ್ದಾರೆ, ರೇಪ್ ಮಾಡಿದ್ದಕ್ಕೆ ಶಿಕ್ಷೆ ಆಯ್ಕೆ ಅಂತ ನಾವು ಯಾರು ವಾಯ್ಸ್ ರೇಸ್ ಮಾಡ್ತೀವಿ. ಅದನ್ನು ಮಾಡೋದಕ್ಕೆ TV ಚಾನಲ್ ಬರೆದಿದ್ದಾರೆ ಅಂದ್ಕೊಂಡು ಸುಮ್ಮನೆ ಮಾಡ್ತೀವಿ. ಅದನ್ನ ಆಮೇಲೆ TVಯಲ್ಲಿ ಡಿಸ್ಕಷನ್ ಮಾಡಿ ದೊಡ್ಡ ಕ್ರಾಂತಿಕಾರಿಗಳ ಥರ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕೊಂಡು ಕಮೆಂಟ್ ಲೈಕ್ ಮಾಡ್ಕೊಂಡು ಸೈಲೆಂಟ್ ಆಗಿರ್ತೀವಿ. ನಮ್ಮ ಬೇಸಿಕ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಗೆ ಎಲ್ರಿಗೊಬ್ಬ ಲೀಡರ್ ಬೇಕು. ಯಾರಾದರೂ ಇನ್ನೊಬ್ಬ ಮುಂದೆ ಹೋಗ್ರಂತ ನಾವು ವೇಟ್ ಮಾಡ್ತಿರ್ತೀವಿ. ನಮ್ಮಂಥ ಯೂತ್ನ ಮೋಟಿವೇಟ್ ಮಾಡೋದಕ್ಕೆ 70 ವರ್ಷದ ಅನ್ನ ಸಾರನ್ನೇ ಬರಬೇಕು, ಅವಾಗಲೇ ನಾವು ಎದುರೋದು. ಅದು ಟೆಂಪ್ರರಿ. TVಯಲ್ಲಿ IPL ವರ್ಲ್ಡ್ ಕಪ್ ಅಂದರೆ ಹಂಗೆ ತಂಡ ಆಗ್ಬೇಕು. ಯಾರು ಎದ್ದೇಳ್ತಾರೋ ಬಿಡ್ತಾರೋ, ನಾನಂತೂ ಎದ್ಬಿಟ್ಟೆ ಪರ್ಮನೆಂಟಾಗಿ ಎದ್ಬಿಟ್ಟಲ್ಲೋ. ನಮ್ಮ ತಾಯಿ ದಿನ ದೇಶ ಅಂತ ಬಡ್ಕೊಳ್ಳೋ ನನ್ನ ತಲೆಗೆ ಹೋಗಿದೆ. ಏನು ಸಿಂಪಲ್ ಆಗುತ್ತೆ ಮಾಡ್ಬಿಟ್ಟು ನೀನು. ನಾನು ಇಲ್ಲಿಗೆ ಬಂದಿರೋದು ನನ್ನ ತಾಯಿಗೋಸ್ಕರ, ನನ್ನ ಪರ್ಸ್ನಲ್ ಪ್ರಾಬ್ಲಮ್ಗೋಸ್ಕರ. ನನ್ನ ತಾಯಿ ಕಣ್ಣಲ್ಲಿ ಹೀರೋ ಆಗಬೇಕು ಅಂತ ಇವಾಗ ಹೇಳ್ತಾ ಇದ್ದೀನಿ ಕೇಳು. ನನ್ನ ತಾಯಿ ಕಣ್ಣಲ್ಲಿ ವಿಲನ್ ಆದರೂ ಪರವಾಗಿಲ್ಲ, ನಮ್ಮ ತಾಯಿ ನಾಡಿಗೆ ಏನಾದರೂ ಮಾಡಬೇಕು ಅನಿಸ್ತದೆ. ನಾನು ಯಾವಾಗಲೂ ಹೇಳ್ತಿದ್ದೆ, ಮಾರನಾಥ್ ಡೈನೋಸಾರ್ಗೂ ಮಾರನಾಥ ಕರೆಕ್ಟಾಗಿ ಸಿಕ್ಬಿಟ್ರು ನನಗೆ.